ಲಾಕ್ಡೌನ್ ಅವಧಿಯಲ್ಲಿ ಜನರ ಓಡಾಟ ಕಡಿಮೆಗೊಳಿಸಲು ಕುಂದಾಪುರ ಉಪವಿಭಾಗ ವ್ಯಾಪ್ತಿಯಲ್ಲಿ ಹೊರಡಿಸಿರುವ ಕೋವಿಡ್ ಟಾಸ್ಕ್ ಫೋರ್ಸ್ ನೂತನ ಅಧಿಸೂಚನೆಯಿಂದ ಸಾರ್ವಜನಿಕರು ಗೊಂದಲಕ್ಕೊಳಗಾದ ಬೆನ್ನಲ್ಲೇ ಕುಂದಾಪುರ ಉಪವಿಭಾಗದ ಎಎಸ್ಪಿ ಹರಿರಾಮಶಂಕರ್ ಸ್ಪಷ್ಟನೆ ನೀಡಿದ್ದಾರೆ. ಈ ಬಗ್ಗೆ ತಮ್ಮ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಕೋವಿಡ್ ಟಾಸ್ಕ್ ಫೋರ್ಸ್ ಕುರಿತು ಸಾರ್ವಜನಿಕರು ಯಾವುದೇ ರೀತಿಯಲ್ಲಿ ಗೊಂದಲಕ್ಕೆ ಒಳಗಾಗುವುದು ಬೇಡ. ಈಗಿರುವ ವಿಧಾನಕ್ಕೆ ಇದೊಂದು ಹೊಸ ಸೇರ್ಪಡೆಯಷ್ಟೇ. ಅಗತ್ಯವಿರುವವರು ಇದನ್ನು ಬಳಸಿಕೊಳ್ಳಬಹುದು. ಅಗತ್ಯವಿಲ್ಲದವರು ನೇರವಾಗಿ ನಿಗದಿತ ಸಮಯದ ಒಳಗೆ ಅಂಗಡಿಗಳಿಗೆ ಹೋಗಿ ದಿನಸಿಯನ್ನ ಖರೀದಿಸಬಹುದು. ಎಂದಿನಂತೆ ದಿನಸಿ ಅಂಗಡಿಗಳು ಬೆಳಿಗ್ಗೆ 7 ರಿಂದ 11 ಗಂಟೆಯ ತನಕ ತೆರೆದಿರುತ್ತವೆ. ಈ ಸಮಯದಲ್ಲಿ ವಾಹನಗಳು ಹಾಗೂ ಜನರ ಓಡಾಟಗಳನ್ನು ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಈ ಹೊಸ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದೇವೆ ಎಂದರು. ಜಿಲ್ಲಾ ಪಂಚಾಯತ್ನ ಸಿಒ ಪ್ರೀತಿ ಗೆಹ್ಲೋಟ್, ಸಹಾಯಕ ಆಯುಕ್ತ ರಾಜು, ನಾನು ಜೊತೆಗೂಡಿ ಚರ್ಚೆ ನಡೆಸಿ ಈ ತೀರ್ಮಾನಕ್ಕೆ ಮುಂದಾಗಿದ್ದೇವೆ. ಉಪವಿಭಾಗದ 64 ಪಿಡಿಒಗಳು 2 ತಾಲೂಕು ಪಂಚಾಯತ್ ಇಒ ಟಾಸ್ಕ್ ಫೋರ್ಸ್ ತಂಡದ ನಿರ್ವಹಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಎಂದರು. ವಾಹನ ಓಡಾಟ ಕಡಿಮೆ ಆಗಿದೆ. 7 ರಿಂದ 11 ಗಂಟೆವರೆಗೆ ಈಗ ಡಿಸಿ ಸರ್ ಹಾಕಿದ್ದಕ್ಕೆ 7 ರಿಂದ 11ವರೆಗೆ ಆಕ್ಚುಲಿ ಮಾಮೂಲಿ ತರ ಆಗುವ ಸಿಚುವೇಶನ್ ಕೆಲವೊಂದು ಅರ್ಬನ್ ಏರಿಯಾಸ್ ಅಲ್ಲಿ ನೋಡ್ತಾ ಇದ್ದೀವಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಷ್ಟು ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. 3 ಅಂಗಡಿಗಳಿದೆ. ಪ್ರತಿಯೊಂದು ಅಂಗಡಿ ಮುಂದೆ ಹೋಗಿ ಪೊಲೀಸರಿಗೆ ಎಲ್ಲರಿಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿಸೋಕ್ಕಾಗಲ್ಲ. ಈ ಒಂದು ಸಮಸ್ಯೆ ಇರುವಾಗ ನಾವು ಇದೇ ಮಾಡ್ತಾ ಇದ್ದೀವಿ. ಲೆಸರ್ ನಂಬರ್ ಆಫ್ ವೆಹಿಕಲ್ಸ್ ನಮ್ಮ ಅರ್ಬನ್ ಏರಿಯಾಗಳಿಗೆ ಬರುತ್ತೆ. 7 to 11 ನಂತರ ಈಗ ಎಲ್ಲ ಕರೆಕ್ಟ್ ಇದೆ, ಏನು ಯಾರು ಇಲ್ಲಿ ಓಡಾಡ್ತಾ ಇಲ್ಲ. ಬಟ್ 7 to 11 ಒಳಗಡೆ ಸ್ವಲ್ಪ ಕ್ಯಾಶುವಲ್ನೆಸ್ ಬಂತ ಅಂತ ನಮಗೆ ಅನಿಸ್ತಾ ಇದೆ. ವೆಹಿಕಲ್ ಸೀಸರ್ ನಡೀತಾ ಇರ್ತದೆ. ಅದು ಎಲ್ಲ ಅನಗತ್ಯ ಪರ್ಪಸ್ಗಳಿಗೋಸ್ಕರ 7 to 11 ಆಗಲಿ 11 o'clock ನಂತರ ಆಗಲಿ ಅನಗತ್ಯ ಪರ್ಪಸ್ಗೋಸ್ಕರ ಸುಮ್ಮನೆ ಓಡಾಡ್ತಾ ಇರುವಂತಹ ವೆಹಿಕಲ್ಸ್ ನಾವು ಸೀಸ್ ಮಾಡಬಹುದು. PDOs ಇಶ್ಯೂ ಮಾಡುವುದು ಕೋವಿಡ್-19 ಟಾಸ್ಕ್ ಫೋರ್ಸ್ ಅಂತ ಪ್ರತಿಯೊಂದು ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ 15 ಜನರಿಗೆ ಸಿಇಒ ಉಡುಪಿ ಸಿಇಒ ಇಂದ ಆದೇಶ ಮಾಡಿ ಪ್ರತಿಯೊಂದು ಇದರಲ್ಲಿ 15 ಜನ ಸೆಲೆಕ್ಟ್ ಆಗಿದೆ. ಆ ಸೆಲೆಕ್ಟ್ ಆಗಿದ ಕೋವಿಡ್-19 ಟಾಸ್ಕ್ ಫೋರ್ಸ್ ಅಲ್ಲಿ ಇರುವಂತಹ 2 ಜನರಿಗೆ ನಾವು ಸೆಲೆಕ್ಟ್ ಮಾಡ್ತೇವೆ. ಅದರಲ್ಲಿ ಆಟೋ ಚಾಲಕರಿರ್ಬೋದು, ಇವರಿರ್ಬೋದು. ಅಗತ್ಯ ಸರ್ವಿಸ್ಗಳಿಗೋಸ್ಕರ ಡೆಲಿವರಿ ಮಾಡ್ಲಿಕ್ಕೋಸ್ಕರ ಅಷ್ಟೇ ಅವರಿಗೆ ಕೊಡ್ತಾ ಇದ್ದೀವಿ. 7 ರಿಂದ 11 ಗಂಟೆವರೆಗೆ ಅವರು ಇಲ್ಲಿ ಬಂದು ಇಲ್ಲಿಂದ ಪರ್ಚೇಸ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ, ಈಗ ಸ್ವಲ್ಪ ದೂರದಿಂದ ಬಂದು ಕುಂದಾಪುರಕ್ಕೆ ಬಂದ್ರೆ ಕೂಡ 11 o'clock ತನಕ ಬಂದ್ರೆ 12 o'clock ತನಕ